ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಶ್ಲೋಕ ಮಧ್ಯಲೀಲಾ ಅಧ್ಯಾಯ 9 ಶ್ಲೋಕ 173. ಏತಾ ಬಾಲಿತಾನ್ ರಾತಾನಿಯೇ ಆಜ್ಞಾಲಾನ ದಕ್ಷಿಣೆ ಚಲೀಲಾ ಪ್ರಭು ಹರಷಿತಹನ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಮಾನಂದಪುರಿಯವರೊಡನೆ ಹೀಗೆ ಮಾತನಾಡಿ ಹೊರಡಲು ಅವರ ಅನುಮತಿಯನ್ನು ಪಡೆದರು. ದಕ್ಷಿಣ ಭಾರತಕ್ಕೆ ಹೋಗಲು ಅವರಿಗೆ ಸಂತೋಷವೆನಿಸಿತು. ಹಾಗಾಗಿ ಪರಮಾನಂದಪುರಿ ಹತ್ರ ಪರ್ಮಿಷನ್ ಕೇಳಿ ಚೈತನ್ಯ ಮಹಾಪ್ರಭು ದಕ್ಷಿಣ ಭಾರತಕ್ಕೆ ಹೋಗ್ತಾರೆ. ಎಸ್, ಶ್ಲೋಕ 174. ಪರಮಾನಂದಪುರಿ ತಬೆ ಚಲೀಲಾ ನೀಲಾಚಲೆ ಮಹಾಪ್ರಭು ಚಲಿ ಚಲಿ ಆಯ್ಲಾ ಶ್ರೀ ಶೈಲೆ. ಈ ಅನುವಾದ ಮತ್ತು ಭಾವಾರ್ಥ ಅಭಯಚರಣಾನಂದ ಭಕ್ತಿವೇದ ಸ್ವಾಮಿ ಶಿಲಪ್ರಭುಪಾದ ಜೈ. ಹೀಗೆ ಪರಮಾನಂದಪುರಿಗಳು ಜಗನ್ನಾಥಪುರಿಗೆ ಹೊರಟರು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುವರು ಶ್ರೀಶೈಲದ ಕಡೆಗೆ ನಡೆದರು. ಪರಮಾನಂದ ಜಗನ್ನಾಥಪುರಿಗೆ ಹೋಗ್ತಾರೆ, ಚೈತನ್ಯ ಮಹಾಪ್ರಭು ಶ್ರೀಶೈಲಕ್ಕೆ ಬರ್ತಾರೆ. ಭಾವಾರ್ಥ: ಶ್ರೀಲ ಭಕ್ತಿ ಸರಸ್ವತಿ ಠಾಕೂರರು ಅಭಿಪ್ರಾಯಪಟ್ಟಿದ್ದಾರೆ. ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿಗಳು ಯಾವ ಶ್ರೀಶೈಲ ಅನ್ನುವುದನ್ನು ಹೇಳಿದರು ಎಂಬುದು ಸ್ಪಷ್ಟವಾಗಿ ತಿಳಿದಿಲ್ಲ. ಯಾವ ಶ್ರೀಶೈಲ ಅಂತ ಸ್ಪಷ್ಟ ಇಲ್ಲ ಅಂತೆ. ಈ ಭಾಗದಲ್ಲಿ ಮಲ್ಲಿಕಾರ್ಜುನನ ದೇವಾಲಯವು ಇರುವುದಿಲ್ಲ. ಧಾರವಾಡ ಜಿಲ್ಲೆಯಲ್ಲಿರುವ ಶ್ರೀಶೈಲವು ಅಲ್ಲಿರುವ ಸಾಧ್ಯತೆ ಇರುವುದಿಲ್ಲ. ಶ್ರೀಶೈಲವು ಬೆಳಗಾವಿಯ ದಕ್ಷಿಣ ಭಾಗಕ್ಕಿದೆ ಮತ್ತು ಅಲ್ಲಿ ಮಲ್ಲಿಕಾರ್ಜುನ ಶಿವ ದೇವಾಲಯವಿದೆ. ಈ ಅಧ್ಯಾಯದ 15ನೇ ಶ್ಲೋಕವನ್ನು ನೋಡಿರಿ. ಆ ಪರ್ವತದ ಮೇಲೆ ಶಿವನು ದೇವಿಯೊಂದಿಗೆ ಇದ್ದನೆಂದು ಹೇಳುತ್ತಾರೆ. ಬ್ರಹ್ಮನು ಕೂಡ ಎಲ್ಲ ದೇವತೆಗಳೊಂದಿಗೆ ಅಲ್ಲಿ ಇದ್ದನು. ಅಂದ್ರೆ ಯಾವುದು ಎಕ್ಸಾಕ್ಟ್ ಶ್ರೀಶೈಲ ಅಂತ ಹೇಳಿಲ್ಲ ಅಂತೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡುವ. ಶ್ಲೋಕ 175. ಶಿವ ದುರ್ಗಾ ರಹೆ ತಾಹನ್ ಬ್ರಾಹ್ಮಣೇರ ವೇಷೆ ಮಹಾಪ್ರಭು ದೇಖಿ ದೋನರಾಹ ಇಲ್ಲ ಉಲ್ಲಾಸೆ. ಅನುವಾದ: ಶ್ರೀಶೈಲದಲ್ಲಿ ಶಿವ ಮತ್ತು ಅವನ ಪತ್ನಿ ಬ್ರಾಹ್ಮಣರ ವೇಷದಲ್ಲಿ ಇರುತ್ತಿದ್ದರು. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಿದೊಡನೆ ಸಂತೋಷ ಭರಿತರಾದರು. ಶಿವ ಮತ್ತೆ ಅವನ ಪತ್ನಿ ಬ್ರಾಹ್ಮಣರ ವೇಷದಲ್ಲಿ ಇದ್ರಂತೆ. ಅವರು ಚೈತನ್ಯ ನೋಡಿದ ಕೂಡಲೇ ಅವರಿಗೆ ಸಂತೋಷವಾಯಿತು. ಶ್ಲೋಕ 176. ತೀನಾ ದೀನಾ ಭಿಕ್ಷಾ ದೀಲಾಕಾರಿ ನಿಮಂತ್ರಣ ನಿವೃದೇವಾಶಿ ಗುಪ್ತ ವಾರ್ತಾ ಕಾಹೆ ದ್ವಿಜನ. ಶಿವನು ಬ್ರಾಹ್ಮಣನ ವೇಷದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಭಿಕ್ಷೆಯನ್ನು ಕೊಟ್ಟನು. ಅವರಿಗೆ ಪ್ರಶಾಂತ ಸ್ಥಳದಲ್ಲಿ 3 ದಿವಸ ಕಳೆಯಲು ಆಮಂತ್ರವನ್ನಿತ್ತನು. ಈ ಇಬ್ಬರು ಒಂದೆಡೆ ಕುಳಿತು ಅತ್ಯಂತ ರಹಸ್ಯದ ಮಾತುಗಳನ್ನು ಆಡಿದನು. ಹಾಗಾಗಿ ಶಿವ ಚೈತನ್ಯ ಮಹಾಪ್ರಭು ಬ್ರಾಹ್ಮಣನ ವೇಷದಲ್ಲಿದ್ದಾನೆ, ಚೈತನ್ಯ ಮಹಾಪ್ರಭುಗೆ ಭಿಕ್ಷೆ ಕೊಡ್ತಾನೆ, ಮತ್ತೆ 3 ದಿವಸ ಪ್ರಶಾಂತ ಸ್ಥಳದಲ್ಲಿ 3 ದಿವಸ ಕಳೆಯಲು ಆಮಂತ್ರವನ್ನು ಇರ್ತಾನೆ ಶಿವ. ಯಾರಿಗೆ? ಚೈತನ್ಯ ಮಹಾಪ್ರಭುಗೆ. ಇಬ್ಬರು ಒಂದು ಕಡೆ ಕುಳಿತು ರಹಸ್ಯವಾದ ಮಾತನ್ನು ಆಡ್ತಾರೆ. ರಹಸ್ಯ ಅಂದ್ರೆ ಅಬೌಟ್ ಕೃಷ್ಣ ಕಾನ್ಶಿಯಸ್ನೆಸ್. ಶ್ಲೋಕ 177. ತಾಂದ್ರ ಸಂಗೆ ಮಹಾಪ್ರಭುಕಾರಿ ಇಷ್ಟ ಗೋಷ್ಠಿ ತಾಂದ್ರಾಜ್ಞಾಲಾನ ಐಲಾಪುರಿ ಕಾಮಕೋಷ್ಠಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿವನೊಂದಿಗೆ ಮಾತನಾಡಿ ತೆರಳಲು ಅವನ ಅನುಮತಿ ಪಡೆದು ಕಾಮಕೋಷ್ಠಿ ಪುರಿಗೆ ಹೋದರು. ಎಸ್, ಶಿವನೊಂದಿಗೆ ಮಾತಾಡ್ತಾರೆ, ಮತ್ತೆ ಅವನ ಅನುಮತಿ ಪಡಿತಾರೆ, ಮತ್ತೆ ಅಲ್ಲಿಂದ ಕಾಮಕೋಷ್ಠಿ ಪುರಿಗೆ ಹೋದರು. ನೆಕ್ಸ್ಟ್ ಶ್ಲೋಕ 178. ದಕ್ಷಿಣ ಮಥುರಾ ಐಲಾ ಕಾಮಕೋಷ್ಠಿ ಹೈತೆ ತಾಂದೇಕ ಐಲಾ ಏಕ ಬ್ರಾಹ್ಮಣ ಸಹಿತೆ. ಅನುವಾದ ಮತ್ತು ಭಾವಾರ್ಥ ಅಭಯಚರಣಾನಂದ ಭಕ್ತಿವೇದ ಸ್ವಾಮಿ ಶಿಲಪ್ರಭುಪಾದ ಜೈ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕಾಮಕೋಷ್ಠಿಯಿಂದ ದಕ್ಷಿಣ ಮಥುರಾಕ್ಕೆ ಬಂದರು. ಅಲ್ಲಿ ಅವರಿಗೆ ಒಬ್ಬ ಬ್ರಾಹ್ಮಣನ ಭೇಟಿ ಆಯಿತು. ಎಸ್, ನಾನು ಹೇಳಿದ್ದು ಇದೆ ಇವತ್ತು ಬ್ರಾಹ್ಮಣನ ವಿಷಯ. ಬ್ರಾಹ್ಮಣ ಭೇಟಿ ಆಗ್ತಾನೆ ಮಾತ್ರ. ಈ ಬ್ರಾಹ್ಮಣ ಎಂತ ಹೇಳುವಂಥದ್ದು
ಬ್ರಾಹ್ಮಣನ ಬಗ್ಗೆ ನಾವು ಈಗ ತಿಳಿಯುವ ಎಂತ ಅಂತ. ಈಗ ಆ ಭಾವಾರ್ಥ, ಮಧುರೈ ಎಂದು ಕರೆಯಲ್ಪಡುವ ದಕ್ಷಿಣ ಮಥುರಾ ಬಾಗೆ ನದಿಯ ದಂಡೆಯ ಮೇಲಿದೆ. ಮಧುರೈ ಅಂದ್ರೆ ನೀವು ಎಲ್ಲಿ ಬರ್ತದೆ ಅಂದ್ರೆ ತಮಿಳುನಾಡಲ್ಲಿ ಎಲ್ಲ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು. ಅಲ್ಲಿಂದ ರಾಮೇಶ್ವರಂ ಹತ್ತಿರ ಮಧುರೈ ಕರೆಯಲ್ಪಡುವ ದಕ್ಷಿಣ ಮಥುರಾ ಬಾಗೆ ನದಿಯ ದಂಡೆಯ ಮೇಲಿದೆ. ಇದು ಶಿವಭಕ್ತರಿಗೆ ವಿಶಿಷ್ಟವಾದ ಯಾತ ಸ್ಥಳವಾಗಿದೆ. ಶಿವಭಕ್ತರು ಹೋಗುವಂಥದ್ದಲ್ಲಿಗೆ, ಅದರಿಂದ ಇದನ್ನು ಶಿವಕ್ಷೇತ್ರವೆಂದು ಕರೆಯುತ್ತಾರೆ. ಇಲ್ಲಿ ಶಿವನ ಪೂಜೆ ಆಗುತ್ತದೆ, ಶಿವಗೆ ಪೂಜೆ ಮಾಡ್ತಾರೆ. ಈ ಪ್ರದೇಶಗಳಲ್ಲಿ ಗುಡ್ಡಗಳು ಮತ್ತು ಅಡವಿಗಳು ಇರುತ್ತವೆ. ಇಲ್ಲಿ 2 ಶಿವ ದೇವಾಲಯಗಳಿದ್ದು ಅವುಗಳಲ್ಲಿ ಒಂದು ರಾಮೇಶ್ವರ, ಇನ್ನೊಂದು ಸುಂದರೇಶ್ವರ. 2 ದೇವಾಲಯ, ಒಂದು ರಾಮೇಶ್ವರ ಮತ್ತು ಇನ್ನೊಂದು ಸುಂದರೇಶ್ವರ. ದೇವಿಗೆ ಒಂದು ದೇವಾಲಯವಿದ್ದು ಅದನ್ನು ಮೀನಾಕ್ಷಿ ಗುಡಿ ಎಂದು ಕರೆಯುತ್ತಾರೆ, ಮಧುರೆ ಮೀನಾಕ್ಷಿ. ಈ ಗುಡಿಯಲ್ಲಿ ಒಳ್ಳೆ ವಾಸ್ತುಶಿಲ್ಪಿ ಮತ್ತು ಕಲಾ ನೈಪುಣ್ಯವನ್ನು ಪ್ರದರ್ಶಿಸಿದ್ದಾರೆ. ಈ ದೇವಾಲಯವನ್ನು ಪಾಂಡ್ಯ ವಂಶದ ರಾಜರ ಮೇಲ್ವಿಚಾರಣೆಯಲ್ಲಿ ಕಟ್ಟಲಾಗಿದೆ. ಮುಸಲ್ಮಾನರು ಈ ಗುಡಿಯನ್ನು ಮತ್ತು ಸುಂದರೇಶ್ವರ ಗುಡಿಯನ್ನು ಆಕ್ರಮಣ ಮಾಡಿದಾಗ ದೊಡ್ಡ ಹಾನಿಯು ಉಂಟಾಗಿದೆ. ಅಂದರೆ ಮುಘಲರು ಇದನ್ನು ಎಂತ ಹೇಳುವಂಥದ್ದು ಆಕ್ರಮಣ ಮಾಡಿದ್ದಾರೆ, ಆಗ ತುಂಬಾ ಹಾನಿಯಾಗಿದೆ. ಇದು ಕ್ರಿಸ್ತ ಶಕ 1372 ರಲ್ಲಿ ಮಧುರೈ ಸಿಂಹಾಸನವನ್ನು ಕಂಪಣ್ಣ ಉದಯಾರರು ಆಳಿದರು. ಬಹಳ ಹಿಂದೆ ಸಾಮ್ರಾಟ ಕುಲಶೇಖರನು ಆಳಿದನು. ಅವನು ಇಲ್ಲಿ ಬ್ರಾಹ್ಮಣರ ನಿವೇಶನವನ್ನು ಕಟ್ಟಿದನು. ಪ್ರಸಿದ್ಧ ಅರಸನಾಗಿದ್ದ ಅನಂತ ಗುಣ ಪಾಂಡ್ಯನು ಸಾಮ್ರಾಟ್ ಕುಲಶೇಖರನಿಂದ 11ನೇ ತಲೆಯವನು. ಇದು ಇಲ್ಲಿ ಹೋಗ್ತಾರೆ, ಮಧುರೈಗೆ ಹೋಗ್ತಾರೆ. ಓಕೆ, ಈಗ ನೆಕ್ಸ್ಟ್ ಚೈತನ್ಯ ಮಹಾಪ್ರಭು ವಿಸಿಟ್ ಅಲ್ಲಿ ನೋಡುವ. ಓಕೆ, ಶ್ಲೋಕ 179. ಸೇ ವಿಪ್ರ ಮಹಾಪ್ರಭುಕೆ ಕೈಲಾನಿ ಮಂತ್ರಣ ರಾಮ ಭಕ್ತ ಸೇ ವಿಪ್ರ ವಿರಕ್ತ ಮಹಾಜನ. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿಯಾದ ಬ್ರಾಹ್ಮಣನು ಪ್ರಭುಗಳನ್ನು ತನ್ನ ಮನೆಗೆ ಆಹ್ವಾನಿಸಿದನು. ಈ ಬ್ರಾಹ್ಮಣನು ಶ್ರೇಷ್ಠ ಭಕ್ತನಿದ್ದು ಪ್ರಭು ರಾಮಚಂದ್ರನ ಮೇಲೆ ಪರಿಣಿತನಿದ್ದನು. ಅವನು ಸದಾ ಐಕ ಚಟುವಟಿಕೆಯಿಂದ ದೂರವಿರುತ್ತಿದ್ದನು. ಅಂದರೆ ರಾಮನ ಭಕ್ತ ಈ ಬ್ರಾಹ್ಮಣ ಐಕ ಚಟುವಟಿಕೆಯಿಂದ ದೂರ ಇದ್ದ. ಐಕ ಚಟುವಟಿಕೆ ಮಾಡ್ತಾ ಇರಲಿಲ್ಲ ಈ ಬ್ರಾಹ್ಮಣ. ನೆಕ್ಸ್ಟ್ ಶ್ಲೋಕ 180. ಕೃತಮಾಲಯ ಸ್ನಾನಕಾರಿ ಐಲಾ ತಾಂದ್ರಾಗಾರೆ ಭಿಕ್ಷಾ ಕೀ ದಿವೆನ ವಿಪ್ರ ಪಾಕನಾಹಿ ಕರೆ. ಕೃತಮಾಲಾ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಬ್ರಾಹ್ಮಣನ ಮನೆಗೆ ಊಟಕ್ಕೆ ಹೋದರು. ಬ್ರಾಹ್ಮಣನು ಅಡಿಗೆ ಮಾಡದ್ದರಿಂದ ಆಹಾರವು ಸಿದ್ಧವಾಗದೆ ಇದ್ದುದನ್ನು ಪ್ರಭುಗಳು ನೋಡಿದರು. ನೋಡಿ, ಇದನ್ನು ಪ್ರಿಪೇರ್ ಮಾಡಲಿಲ್ಲ ಅಂದ್ರೆ ಬ್ರಾಹ್ಮಣ ಆಹಾರ. ಒಂದು ನಿಮಿಷ. ಸ್ನಾನ ಮುಗಿಸಿ ಊಟಕ್ಕೆ ಹೋಗ್ತಾರೆ, ಆದ್ರೆ ಬ್ರಾಹ್ಮಣ ಅಡಿಗೆ ಮಾಡಲಿಲ್ಲ. ನೆಕ್ಸ್ಟ್ ಶ್ಲೋಕ 181. ಮಹಾಪ್ರಭು ಕಹೆ ತಾಂದೇಶು ನ ಮಹಾಶಾಯ ಮಧ್ಯಾಹ್ನ ಇಲಾಖೇನ ಪಾಕನ ಹಿಯಾಯ. ಇದನ್ನು ನೋಡಿ ಚೈತನ್ಯ ಮಹಾಪ್ರಭುಗಳು, ನನ್ನ ಪ್ರಿಯ ಮಹಾಶಯರೇ, ಮಧ್ಯಾಹ್ನವಾದರೂ ನೀವು ಅಡಿಗೆಯನ್ನು ಏಕೆ ಮಾಡಲಿಲ್ಲವೆಂದು ದಯವಿಟ್ಟು ತಿಳಿಸುವಿರಾ ಎಂದು ಕೇಳಿದರು. ಅಂದ್ರೆ ಮಧ್ಯಾಹ್ನ ಆಗಿದೆ, ಅದು ಕೂಡ ಯಾಕೆ ಅಡಿಗೆ ಮಾಡಲಿಲ್ಲ ಅಂತ ಬ್ರಾಹ್ಮಣ ಕೇಳ್ತಾ ಇದ್ದ ಚೈತನ್ಯ ಮಹಾಪ್ರಭು. ಶ್ಲೋಕ 182. ವಿಪ್ರ ಕಹೆ ಪ್ರಭು ಮೋರ ಅರಣ್ಯ ವಸತಿ ಪಾಕೇರ ಸಾಮಗ್ರಿ ವನೇನ ಮಿಲೆ ಸಂಪ್ರತಿ. ಬ್ರಾಹ್ಮಣನು ಉತ್ತರಿಸಿದನು, ನನ್ನ ಪ್ರಿಯ ಪ್ರಭುಗಳೇ, ನಾವು ಅಡವಿಯಲ್ಲಿ ವಾಸಿಸುತ್ತೇವೆ. ಈ ಸಮಯಕ್ಕೆ ನಮಗೆ ಅಡಿಗೆಗೆ ಬೇಕಾದ ಎಲ್ಲ ಪದಾರ್ಥಗಳು ದೊರೆಯುವುದಿಲ್ಲ. ಕಾಡಲ್ಲಿರುವುದಂತೆ,
ಹಾಗಾಗಿ ಈ ಅಡಿಗೆ ಸಾಮಾನು ಸಿಗುವುದಿಲ್ಲ. ಶ್ಲೋಕ 183. ವನ್ಯ ಶಾಖ ಫಲ ಮೂಲ ಅನಿಬೆ ಲಕ್ಷ್ಮಣ ತಬೆ ಸೀತಾ ಕರಿಬೇನ ಪಾಕ ಪ್ರಯೋಜನ. ಲಕ್ಷ್ಮಣನು ಶಾಖ ಫಲ ಮತ್ತು ಕಂದಮೂಲಗಳನ್ನು ಅಡವಿಯಿಂದ ತಂದ ಮೇಲೆ ಸೀತಾ ಅವಶ್ಯವಾದ ಅಡಿಗೆಯನ್ನು ಮಾಡುತ್ತಾಳೆ. ಅಂದ್ರೆ ಲಕ್ಷ್ಮಣ ತಂದ ಮೇಲೆ ಸೀತಾ ಅಡಿಗೆ ಮಾಡುವುದಂತ. ಶ್ಲೋಕ 184. ತಾನ್ರ ಉಪಾಸನ ಶೂನಿ ಪ್ರಭು ತುಷ್ಟ ಹಾಯ್ಲ ಆಸ್ತೆ ವ್ಯಸ್ತ ಸೇ ವಿಪ್ರ ರಂದಾನ ಕರೀಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬ್ರಾಹ್ಮಣನ ಪೂಜಾ ವಿಧಾನಗಳನ್ನು ಕೇಳಿ ಅತ್ಯಂತ ಸಮಾಧಾನ ತಾಳಿದರು. ಕೊನೆಗೆ ಬ್ರಾಹ್ಮಣನು ಅವಸರದಲ್ಲಿ ಅಡಿಗೆಯ ವ್ಯವಸ್ಥೆ ಮಾಡಿದನು. ಹಾಗಾಗಿ ಚೈತನ್ಯ ಮಹಾಪ್ರಭುಗೆ ತುಂಬ ಖುಷಿ ಆಗ್ತದೆ ಅವನ ವಿಧಾನ ಕೇಳಿ. ಮತ್ತೆ ಕೊನೆಗೆ ಅವಸರದಲ್ಲಿ ಅಡಿಗೆ ಮಾಡ್ತಾನೆ. ಶ್ಲೋಕ 185. ಪ್ರಭು ಭಿಕ್ಷಾ ಕೈಲಾ ದಿನರಾತ್ರಿಯ ಪ್ರಹಾರೆ ನಿರ್ವಿನ್ನಾಸೆ ವಿಪ್ರ ಉಪವಾಸ ಕರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು 3 ಗಂಟೆಗೆ ತಮ್ಮ ಭೋಜನವನ್ನು ಸ್ವೀಕರಿಸಿದರು. 3 ಗಂಟೆಗೆ ನೋಡಿ, ಅಂದ್ರೆ ಸ್ವಲ್ಪ ಬೇಗ ಬಂದಿದೆ, ಆದರೆ ಅಡಿಗೆ ಆಗಲಿಲ್ಲ. 3 ಗಂಟೆ ಸ್ವೀಕರಿಸ್ತಾರೆ. ಆದರೆ ದುಃಖಿತನಾದ ಬ್ರಾಹ್ಮಣ ಉಪವಾಸ ಮಾಡಿದ, ಆದರೆ ಬ್ರಾಹ್ಮಣ ತಗೊಳ್ಳಿಲ್ಲ. ಚೈತನ್ಯ ಮಹಾಪ್ರಭುಗೆ ಊಟ ಬಡಿಸ್ತಾನೆ, ಅವ ತಗೊಳ್ಳುವುದಿಲ್ಲ. ಇಸ್ 186. ಪ್ರಭು ಕಯೇ ವಿಪ್ರ ಕಾನೆ ಕರ ಉಪವಾಸ ಕೇನೆ ಏತ ದುಃಖ ಕೇನೆ ಕರ ಉತ್ತಾಸ. ಬ್ರಾಹ್ಮಣನು ಉಪವಾಸವನ್ನು ಮಾಡುತ್ತಿರುವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವನನ್ನು ಕೇಳಿದರು, ನೀನು ಏತಕ್ಕೆ ಉಪವಾಸ ಮಾಡಿದ್ದಿ? ನೀನು ಅಷ್ಟೇಕೆ ಅಸಂತೋಷವನ್ನು ಹೊಂದಿರುವೆ? ಏಕೆ ಕ್ಲೇಶಕ್ಕೆ ಒಳಗಾಗಿರುವೆ? ಈಗ ಉಪವಾಸ ಮಾಡಿದ್ದಾನೆ, ಯಾಕೆ ಏನು ಮಾಡ್ತಾ ಇದೆಯಾ ಕೇಳ್ತಾ ಇದ್ದಾರೆ. ಇನ್ನು ಅಸಂತೋಷದೆ ಎಂತ ಅಂತ ಕೇಳ್ತಾ ಇದ್ದಾರೆ. ಶ್ಲೋಕ 187. ವಿಪ್ರಾಕ ಹೇ ಜೀವನೆ ಮೋರ ನಾಹಿ ಪ್ರಯೋಜನ ಅಗ್ನಿ ಜಲೆ ಪ್ರವೇಶಿಯ ಚಾಡಿ ಬಾ ಜೀವನ. ಬ್ರಾಹ್ಮಣ ಉತ್ತರಿಸಿದನು, ನನಗೆ ಬದುಕಲು ಕಾರಣಗಳಿಲ್ಲ. ನಾನು ಅಗ್ನಿ ಅಥವಾ ಜಲವನ್ನು ಪ್ರವೇಶಿಸಿ ನನ್ನ ಜೀವವನ್ನು ಬಿಡುತ್ತೇನೆ. ನನಗೆ ಬದಲಿಗೆ ಯಾವುದೇ ರೈಟ್ಸ್ ಇಲ್ಲ. ನಾನು ಅಗ್ನಿಯ ಜಲದ ಅದರೊಳಗೆ ಹೋಗ್ತೇನೆ, ನಾನು ಜೀವವನ್ನು ಬಿಡುತ್ತೇನೆ ಹೇಳ್ತಾ ಇದ್ದಾನೆ ಬ್ರಾಹ್ಮಣ. ಈ ಶ್ಲೋಕ 188. ಜಗನ್ಮಾತಾ ಮಹಾಲಕ್ಷ್ಮಿ ಸೀತಾ ಠಾಕುರಾಣಿ ರಾಕ್ಷಸೇ ಸ್ಪರ್ಶಿಲಾ ತಾನ್ರೆ ಹಿಯ ಕಾನೆ ಶೂನಿ. ನನ್ನ ಪ್ರಿಯ ಪ್ರಭುಗಳೇ, ಸೀತಾ ಜಗನ್ಮಾತೆ, ಸಂಪತ್ತಿನ ಅಧಿದೇವತೆ. ರಾಕ್ಷಸನ ರಾವಣನು ಅವಳನ್ನು ಸ್ಪರ್ಶಿಸಿದನು. ಈ ಸುದ್ದಿಯನ್ನು ಕೇಳಿ ನಾನು ಕ್ಲೇಶಗೊಂಡಿದ್ದೇನೆ. ಯಾಕೆ ಊಟ ಮಾಡ್ತಾ ಇಲ್ಲ? ಅವನಿಗೆ ರಾವಣ ಸೀತೆಯನ್ನು ಅಪಹರಿಸಿದ. ಇದು ಕೇಳಿದ ಮೇಲೆ ಅವನಿಗೆ ತುಂಬ ದುಃಖ ಆಗ್ತಾ ಉಂಟು. ಹಾಗಾಗಿ ರಾವಣನನ್ನು ಸ್ಪರ್ಶಿಸಿದಳು, ಅದಕ್ಕೆ ನಾನು ಊಟ ಮಾಡುವುದಿಲ್ಲ. ಎಸ್, ಒಂದು ನಿಮಿಷ. ಎಸ್, ಓಕೆ. 189. ಏ ಶರೀರಾಧಾರಿ ಬಾರೆ ಕಬುನಾಯುಯಾಯ ಏ ದುಃಖೆ ಜ್ವಾಲೆ ದೇಹ ಪ್ರಾಣನಾಹಿಯಾಯ. ಮಹಾಶಯರೇ, ನನ್ನ ಅಸಂತೋಷದಿಂದ ನಾನು ಜೀವಿಸಲಾರೆ. ನನ್ನ ದೇಹವು ಸುಡುತ್ತಿದ್ದರೂ ಪ್ರಾಣವು ಹೋಗವಲ್ಲದು. ಎಸ್, ಈಗ ಅವನಿಗೆ ತುಂಬ ಅಸಂತೋಷ ಆಗ್ತಾ ಉಂಟು. ಎಸ್, ಬ್ರಾಹ್ಮಣನಿಗೆ ತುಂಬ ಅಸಂತೋಷ ಆಗ್ತಾ ಉಂಟು. ಯಾಕೆ ಅಸಂತೋಷ ಆಗುವಂಥದ್ದು ಯಾರು ಹೇಳ್ತೀರಿ?
ಒಂದು ನಿಮಿಷ. ಯಾಕೆ ಬ್ರಾಹ್ಮಣನಿಗೆ, ಒಂದು ನಿಮಿಷ ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಹರೇ ಕೃಷ್ಣ. ಯಾಕೆ ಬ್ರಾಹ್ಮಣನಿಗೆ ಅಸಂತೋಷ ಆಗ್ತಾ ಉಂಟು? ಎಸ್, ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದು ಉತ್ತರ. ಹರೇ ಕೃಷ್ಣ, ಹೇಳಿ. ಸೀತಾದೇವಿಯನ್ನು ನೆನೆದು ಅವನಿಗೆ ದುಃಖವಾಯಿತು. ಓಕೆ, ಬೇರೆ ಅವರು? ಹರೇ ಕೃಷ್ಣ, ಹೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ, ಸೀತಾದೇವಿಯನ್ನು ರಾವಣ ಸ್ಪರ್ಶಿಸಿದಲ್ಲ, ಅದಕ್ಕೆ ಅವನಿಗೆ ದುಃಖವಾಯಿತು. ಎಸ್, ವೆರಿ ಗುಡ್. ಬೇರೆ ಅವರು? ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಬೇರೆ ಯಾರ್ದು ಹೇಳ್ಬೋದಾ? ಹರೇ ಕೃಷ್ಣ. ಓಕೆ, ಸರಿ. ಯಾಕೆಂದ್ರೆ ರಾವಣ ಸೀತೆಯನ್ನು ಕೊಂಡೋಗಿದ್ದಾನೆ. ಇದನ್ನು ಅವನಿಗೆ ಎಂತ ಹೇಳುವಂಥದ್ದು, ಇದನ್ನು ಕೇಳಿ ಅವನಿಗೆ ದುಃಖ ಆಗ್ತಾ ಉಂಟು. ಅದಕ್ಕೆ ಹೇಳುವಂಥದ್ದು, ಜೀವಿಸಲಾರೆ ನನ್ನ ದೇಹವು ಸುಡುತ್ತಿದ್ದರೂ ಪ್ರಾಣವು ಹೋಗವಲ್ಲದು. ಶ್ಲೋಕ 190ಕ್ಕೆ ಹೋಗುವ. ಪ್ರಭು ಕಹೇ ಭಾವನ ಕರಿಯಾರ ಪಂಡಿತಾನ ಕೇನ ನಾಕರ ವಿಚಾರ. ಶ್ರೀಧರ್ಮಗಳು ಉತ್ತರನಿತ್ತರು, ನೀನು ಈ ರೀತಿ ಇನ್ನು ಮೇಲೆ ವಿಚಾರವನ್ನು ಮಾಡಬೇಡ. ನೀನು ವಿದ್ವಾಂಸನ ಇರುವೆ, ನೀನೇಕೆ ಈ ಸಂಗತಿಯ ಬಗ್ಗೆ ಆಲೋಚಿಸಬಾರದು. ಎಸ್, ಈಗ ಅವನಿಗೆ ಬೇಜಾರಾಗ್ತುಂಟು. ಆದ್ರೆ ಇಲ್ಲಿ ಅಂತ ಹೇಳುವಂಥದ್ದು, ಪ್ರಭು ಕೈ ಚೈತನ್ಯ ಹೇಳುವಂಥದ್ದು, ನೀನು ಈ ರೀತಿ ವಿಚಾರ ಮಾಡಬೇಡ, ನೀನು ವಿದ್ವಾಂಸ, ನೀನು ಈ ಸಂಗತಿಯನ್ನು ಆಲೋಚನೆ ಮಾಡಬೇಡ. ಎಸ್, 191. ಈಶ್ವರ ಪ್ರೇಯಸಿ ಸೀತಾ ಚಿದಾನಂದ ಮೂರ್ತಿ ಪ್ರಾಕೃತ ಇಂದ್ರಿಯ ರತಾಂದ್ರೆ ದೇಖಿತಾ ನಾಹಿ ಶಕ್ತಿ. ಶ್ರೀಚೈತನ್ಯ ಮುಂದುವರಿಸಿದರು, ಶ್ರೀರಾಮಚಂದ್ರನ ಪ್ರಿಯ ಪತ್ನಿ ಸೀತಾದೇವಿಗೆ ಆಧ್ಯಾತ್ಮಿಕ ಅತ್ಯಾನಂದ ಪೂರಿತ ರೂಪವಿದೆ. ಯಾರಿಗೂ ಅವಳನ್ನು ಐಹಿಕ ಕಣ್ಣುಗಳಿಂದ ನೋಡಲಾಗುವುದಿಲ್ಲ, ಏಕೆಂದರೆ ಲೌಕಿಕರಿಗೆ ಅಂತ ಶಕ್ತಿ ಇಲ್ಲ. ಎಸ್, ಈ ಲೌಕಿಕ ಕಣ್ಣಿನಿಂದ ನಮಗೆ ರಾಧಾರಾಣಿ ನೋಡ್ಲಿಕ್ಕೆ ಆಗುವುದಿಲ್ಲ. ಎಸ್, ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು, ಶ್ರೀರಾಮಚಂದ್ರನ ಪ್ರಿಯ ಪತ್ನಿ ಸೀತಾದೇವಿಗೆ ಆಧ್ಯಾತ್ಮಿಕ ಅತ್ಯಾನಂದ ಪೂರಿತ ರೂಪವಿದೆ. ಯಾರಿಗೂ ಅವಳನ್ನು ರಾಧಾರಾಣಿ ಅಲ್ಲ, ಸೀತಾದೇವಿ, ಯಾರಿಗೂ ಅವಳನ್ನು ಐಹಿಕ ಕಣ್ಣುಗಳಿಂದ ನೋಡಲಾಗುವುದಿಲ್ಲ, ಏಕೆಂದ್ರೆ ಲೌಕಿಕರಿಗೆ ಅಂತ ಶಕ್ತಿ ಇಲ್ಲ. ಅಂದ್ರೆ ಸೀತೆಯನ್ನು ಲೌಕಿಕ ಕಣ್ಣಿನಿಂದ ನೋಡ್ಲಿಕ್ಕೆ ಆಗುದಿಲ್ಲ. ರಾವಣ ಈಗ ಲೌಕಿಕ ಕಣ್ಣಿನಿಂದ ನೋಡ್ತಾ ಇದ್ದಾನೆ, ಹೇಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಚೇತಮ ಹೇಳುವಂಥದ್ದು. ಶ್ಲೋಕ 192. ಸ್ಪರ್ಶಿ ಬಾರ ಕಾರ್ಯ ಆಚುಕ ನಾಪಾಯ ದರ್ಶನ ಸೀತಾರಾಕೃತಿ ಮಾಯಾ ಹರಿಲಾ ರಾವಣ. ಐಕ ಇಂದ್ರಿಯಗಳಿಂದ ಸೀತೆಯನ್ನು ನೋಡುವುದು ಸಾಧ್ಯವಿಲ್ಲದರಿಂದ ಸೀತಾಮಾತೆಯನ್ನು ಸ್ಪರ್ಶಿಸುವುದು ಎಲ್ಲಿ ಬಂದಿತು? ನೋಡ್ಲಿಕ್ಕೆ ಆಗುವುದಿಲ್ಲ, ಮತ್ತೆ ಸೀತಾಮಾತೆಯನ್ನು ಹೇಗೆ ನಾವು ಸ್ಪರ್ಶ ಮಾಡುವಂಥದ್ದು? ರಾವಣನು ಅವಳನ್ನು ಅಪಹರಿಸಿದಾಗ ಅವಳ ಐಕ ಮಾಯ ರೂಪವನ್ನು ಅಪಹರಿಸಿದನು. ಎಸ್, ಅದು ಮಾಯಾ ಸೀತೆ, ನಿಜವಾದ ಸೀತೆ ಅಲ್ಲ. ಹಾಗೆ ಅಪಹರಿಸಿದ್ದು ಮಾಯಾ ಸೀತೆ, ನಿಜವಾದ ಸೀತೆ ಅಲ್ಲ. ಯಾಕೆ ನಿಜವಾದ ಸೀತೆಯನ್ನು ನೋಡುವಂತ ಕ್ವಾಲಿಫಿಕೇಶನ್ ಇಲ್ಲ ಯಾರಿಗೆ? ಹಿರಣ್ಯಕಶಿಪುವಿಗೆ. ನಿಜವಾದ ಸೀತೆಯನ್ನು ನೋಡುವಂತ ಕ್ವಾಲಿಫಿಕೇಶನ್ ಇಲ್ಲ ಯಾರಿಗೆ? ರಾವಣನಿಗೆ. ರಾವಣನಿಗೆ ನಿಜವಾದ ಸೀತೆಯನ್ನು ನೋಡುವ ಕ್ವಾಲಿಫಿಕೇಶನ್ ಇಲ್ಲ. ಹಾಗೆ ಅಪಹರಿಸಿದ್ದು ಮಾಯಾ ಸೀತೆಯನ್ನು. ನಿಜವಾದ ಸೀತೆಯನ್ನು ನೋಡ್ಲಿಕ್ಕೆ ಆಗುವಂತ ರಾಮನಿಗೆ ಮಾತ್ರ. ಈ ಶ್ಲೋಕ 193. ರಾವಣ ಸೀತಾ ಅಂತರ್ಧಾನ ಕೈಲ
ರಾವಣೇರ ಹಾಗೆ ಮಾಯ ಸೀತಾ ಪಾತೈಲ. ಸೀತೆ ಎದುರಿಗೆ ರಾವಣನು ಬಂದೊಡನೆ ಅವಳು ಅದೃಶ್ಯಳಾದಳು. ಅನಂತರ ರಾವಣನನ್ನು ಮೋಸಗೊಳಿಸಲು ಅವಳು ಮಾಯಾ ಐಕ ರೂಪವನ್ನು ಕಳಿಸಿದ್ದಾಳಂತೆ. ಇಮಿಡಿಯೇಟ್ ನಿಜವಾದ ಸೀತೆ ಅದೃಶ್ಯ ಆಯಿತು, ಮತ್ತೆ ಇದ್ದ ಸೀತೆ ಆದ ಮಾಯಾ ಸೀತೆ. ಈಗ ಮಾಯಾ ಅಂದ್ರೆ ರಾಧಾರಾಣಿ ಎಕ್ಸ್ಪಾನ್ಷನ್. ರಾಧಾರಾಣಿ ಸ್ಪಿರಿಚುವಲ್ ವರ್ಲ್ಡ್ಗೆ, ಮಾಯಾ ಅಂದ್ರೆ ದೇವಿ ಮೆಟೀರಿಯಲ್ ವರ್ಲ್ಡ್ಗೆ. ಹಾಗೆ ಅಲ್ಲಿದ್ದದ್ದು ಮಾಯಾ ಸೀತೆ. ಎಸ್, ಶ್ಲೋಕ 193 ಆಯಿತು. 194. ಆ ಪ್ರಾಕೃತ ವಸ್ತು ನಾ ಹೇ ಪ್ರಾಕೃತ ಗೋಚಾರ ವೇದ ಪುರಾಣಿದ ಏಕ ಹೇ ನಿರಂತರ. ಆಧ್ಯಾತ್ಮಿಕ ಪದಾರ್ಥಗಳು ಎಂದು ಐಕ ಕಲ್ಪನೆಯ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ವೇದಗಳು ಮತ್ತು ಪುರಾಣಗಳು ಸದಾ ಇದೇ ಅಭಿಪ್ರಾಯವನ್ನು ಕೊಡುತ್ತದೆ. ಯಾಕೆಂದ್ರೆ ಆಧ್ಯಾತ್ಮಿಕ ವಿಷಯ ಐಕ ಕಲ್ಪನೆ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತೆ. ಇದನ್ನೆಲ್ಲ ವೇದ ಉಪನಿಷತ್ತುಗಳು ಪುರಾಣಗಳು ಹೇಳ್ತದೆ. ಓಕೆ, ಶ್ಲೋಕ ಭಾವಾರ್ಥ. ಕಠೋಪನಿಷತ್ನಲ್ಲಿ 2.3.9.12 ಹೇಳಿದಂತೆ ನಾ ಸಂದೃಶ್ಯ ತಿಷ್ಠತಿ ರೂಪಂ ಅಸ್ಯ ನಾ ಚಕ್ಷುಷ ಪಶ್ಯತಿ ಕಶ್ಚನ ಏನಂ ಹೃದಾ ಮನೀಸಾ ಮನಸೋ ಅಭಿ ಕ್ಲಿಪ್ತೋ ಯಾ ಏತದ್ ವಿದುರ್ ಅಮೃತಸ್ತೆ ಭವಂತಿ ನೈವ ವಾಚ ನ ಮನಸ ಪ್ರಾಪ್ತುಂ ಸಖ್ಯೋ ನ ಚಕ್ಷುಷ. ಆತ್ಮವು ಐಕ ಚಕ್ಷು, ಶಬ್ದ ಮತ್ತು ಅಥವಾ ಮನಸ್ಸುಗಳ ಅಧಿಕಾರ ಕ್ಷೇತ್ರದಲ್ಲಿ ಬರುವುದಿಲ್ಲ. ಎಸ್ ನೋಡಿ, ಆ ಮನಸ್ಸು ಮತ್ತೆ ಶಬ್ದ ಮತ್ತು ಮನಸ್ಸಿನ ಅಧಿಕಾರದಲ್ಲಿ ಬರುವುದಿಲ್ಲ ಅಂತೆ ಯಾವುದು ಆತ್ಮ. ಇದು ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದ 84ನೇ ಅಧ್ಯಾಯ 13ನೇ ಶ್ಲೋಕ ಉಕ್ತವಾಗಿದೆ. ಯಸ್ ಆತ್ಮಬುದ್ಧೆ ಕುಣಪೇತ್ರಿ ಧಾತುಕೆ ಸ್ವದೀ ಕಲತ್ರಾದಿಷು ಭೌಮ ಇಜ್ಜತಿ ಯತ್ ತೀರ್ಥ ಬುದ್ಧಿ ಸಲೀಲನ ಕರ್ ಇಚೆ ಜ್ಞಾನೇಶು ಅಭಿಜ್ಞೇಶು ಚ ಏವ ಗೋಕರ. ಯಾವ ಮನುಷ್ಯನು ತ್ರಿಧಾತುಗಳಿಂದ ಆದ ತನ್ನ ದೇಹವನ್ನು ಆತ್ಮವೆಂದು ಗುರುತಿಸಿ ಕೊಲ್ಲುತ್ತಾನೋ, ಯಾರು ತನ್ನ ದೇಹಕ್ಕೆ ಸಂಬಂಧಿಸಿದವರನ್ನು ತನ್ನವರೆಂದು ತಿಳಿಯುತ್ತಾನೆ, ಯಾರು ತನ್ನ ಜನ್ಮಭೂಮಿಯು ಪೂಜಾರ ವಸ್ತುವೆಂದು ಭಾವಿಸ್ತಾನೆ, ಮತ್ತು ಯಾರು ದಿವ್ಯಜ್ಞಾನಿಗಳನ್ನು ಭೇಟಿಯಾಗಲು ಯಾತ ಸ್ಥಳಕ್ಕೆ ಹೋಗದೆ ಅಲ್ಲಿಯ ನೀರು ತನ್ನನ್ನು ಶುದ್ಧೀಕರಿಸಲೆಂದು ತಿಳಿಯುತ್ತಾನೋ, ಮತ್ತು ಅವನನ್ನು ಕತ್ತೆ ಅಥವಾ ಆಕಳು ಎಂದು ಕರೆಯಲಾಗಿದೆ. ಕತ್ತೆ ಅಥವಾ ಆಕಳು ಎಂದು ತಿಳಿಯಲಾಗಬೇಕು. ಇದರಿಂದ ಅಂತವರು ಆತ್ಮವೆಂದು ಇಲ್ಲವೆಂದು ಭಾವಿಸ್ತಾರೆ. ನೋಡಿ, ಹೆಚ್ಚಿನವರಿಗೆ ಗೊತ್ತಿಲ್ಲ ಆತ್ಮ ಉಂಟಂತ. ಹಾಗೆ ಅವರೆಲ್ಲ ಅಂತ ಕತ್ತೆ. ವೇದದಲ್ಲಿ ಆಧ್ಯಾತ್ಮಿಕ ಪದಾರ್ಥಗಳ ಬಗ್ಗೆ ಕೆಲವು ಉಲ್ಲೇಖಗಳಿವೆ. ಆತ್ಮವನ್ನು ಕಾಣುವ ಚಕ್ಷುಷಗಳಾಗಲಿ ಭೌತಿಕ ಲಕ್ಷಣಗಳಾಗಲಿ ಇರದಿರುವುದರಿಂದ ಅಂತ ಬುದ್ಧಿ ರೈತರು ಆಧ್ಯಾತ್ಮಿಕ ಪದಾರ್ಥವನ್ನು ಕಾಣಲಾರರು. ಆದ್ದರಿಂದ ಅವರು ಆತ್ಮವೆಂಬುದೇ ಇಲ್ಲವೆಂದು ಭಾವಿಸ್ತಾರೆ. ಆದರೆ ವೇದಗಳ ಆಜ್ಞೆಯನ್ನು ಅನುಸರಿಸುವವರು ವೇದವಾಕ್ಯಗಳಿಂದ ತಿಳಿದುಕೊಳ್ಳುತ್ತಾರೆ. ಅವೆಂದರೆ ಮೇಲೆ ಉದ್ಧರಿಸಿದ ಕಠೋಪನಿಷತ್ ಮತ್ತು ಶ್ರೀಮದ್ ಭಾಗವತಗಳ ಹೇಳಿಕೆಗಳು. ಆತ್ಮವನ್ನು ಕಾಣುವಂತ ಯಾವುದೇ ಗ್ಲಾಸ್ ಬರಲಿಲ್ಲ, ಚಕ್ಷು. ಹಾಗಾಗಿ ಅವ್ರು ಎಂತ ಹೇಳ್ತಾರೆ, ಆತ್ಮವೇ ಇಲ್ಲ ಜನ. ನೀವು ಹೇಳಿ, ಮಾಮೂಲಿ ಜನ ಆತ್ಮ ಇಲ್ಲ ಅಂತ ಹೇಳ್ತಾರೆ. ಕೃಷ್ಣ ವರ್ಜನಿಗೆ ಗೊತ್ತುಂಟು. ಆದರೆ ವೇದ ಆಜ್ಞೆಯನ್ನು ಅನುಸರಿಸುವವರು
ವೇದ ವಾಕ್ಯಗಳಿಂದ ತಿಳಿದುಕೊಳ್ಳುತ್ತಾರೆ. ಎಸ್, ಹಾಗಾಗಿ ನಾವು ಸರಿಯಾದ ಸೋರ್ಸಿಂದ ತಿಳಿಬೇಕು. ಅವೆಂದರೆ ಮೇಲೆ ಉದ್ಧರಿಸಿದ ಕಠೋಪನಿಷತ್ ಮತ್ತು ಶ್ರೀಮದ್ ಭಾಗವತ ಹೇಳಿಕೆಗಳು. ಎಸ್, ಹರೇ ಕೃಷ್ಣ. ದಯವಿಟ್ಟು ಕ್ಷಮಿಸಿ, ಇವತ್ತು ನಿಲ್ಲಿಸ್ತೇನೆ. ನನಗೆ ಸ್ವಲ್ಪ ಟಯರ್ಡ್ ಆಗಿದೆ, ಹಾಗಾಗಿ ನಾಳೆ ಮಾಡುವ ಕಂಟಿನ್ಯೂಷನ್. ಏಕೆಂದರೆ ಟಾಪಿಕ್ ಕೂಡ ದೊಡ್ಡ ಪೇಜ್ ಇದೆ. ಎಸ್, ನಾಳೆ ಕಂಟಿನ್ಯೂ ಮಾಡುವ. ಹರೇ ಕೃಷ್ಣ. ಎಸ್, ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಎಸ್, ಹರೇ ಕೃಷ್ಣ. ಒಂದು ನಿಮಿಷ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ನಿಮಗೆ ಚೌತಿ ಹಬ್ಬದ ಶುಭಾಶಯಗಳು ಪ್ರಭುಜಿ. ಧನ್ಯವಾದ.